ಪೂಂಜಲಕಟ್ಟೆಯ ಸ್ವಸ್ತಿಕ್ ಫ್ರೆಂಡ್ಸ್ ಕ್ಲಬ್ನ 41ನೇ ಸಂಭ್ರಮಾಚರಣೆಯ ಪ್ರಯುಕ್ತ ಪೂಂಜಲಕಟ್ಟೆ ಬಂಗ್ಲೆ ಮೈದಾನದ ಒಳಾಂಗಣ ಕ್ರೀಡಾಂಗಣದಲ್ಲಿ 17ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹ ಸಮಾರಂಭದಲ್ಲಿ 8 ಜೋಡಿ ವಧುವರರು ಗೃಹಸ್ಥಾಶ್ರಮಕ್ಕೆ ಪಾದಾರ್ಪಣೆಗೈದರು. ಅರ್ಚಕರಾದ ವೇದಮೂರ್ತಿ ಶ್ರೀ ಕೃಷ್ಣ ಭಟ್ ಕಾರ್ಕಳ ಮತ್ತವರ ತಂಡದ ಪೌರೋಹಿತ್ಯದಲ್ಲಿ ಮಧ್ಯಾಹ್ನ 12:04 ಶುಭ ಮುಹೂರ್ತದಲ್ಲಿ 7 ಜೋಡಿ ವಧುವರರು ಗೃಹಸ್ಥಾಶ್ರಮಕ್ಕೆ ಕಾಲಿರಿಸಿದ್ರು. ಬೆಳಿಗ್ಗೆ ನಯನಾಡು ಶ್ರೀ ರಾಮ ಭಜನಾ ಮಂದಿರದಿಂದ ಮದುವೆ ಮಂಟಪದವರೆಗೆ ವೈಭವಪೂರ್ಣವಾದ ದಿಬ್ಬಣ ಮೆರವಣಿಗೆ ನಡೆಯಿತು. ಬಳಿಕ ನಡೆದ ಸಭಾ ಕಾರ್ಯಕ್ರಮವನ್ನು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಉದ್ಘಾಟಿಸಿ ಮಾತನಾಡಿ, ಅಶಕ್ತರ ನೊಂದವರ ಬಾಳಿಗೆ ಬೆಳಕಾಗುವುದು ನಿಜವಾದ ಸಮಾಜ ಸೇವೆಯಾಗಿದ್ದು, ತುಂಗಪ್ಪ ಬಂಗೇರ ಮತ್ತವರ ತಂಡದ ಕಾರ್ಯ ಮುಂದಿನ ಪೀಳಿಗೆಗೆ ಪ್ರೇರಣೆ ಮತ್ತು ಇತರರಿಗೆ ಮಾದರಿಯಾಗಿದೆ ಎಂದರು. ಪ್ರಾಮಾಣಿಕವಾದ ಅರ್ಥವಂತ ಸಮಸ್ಯೆಗೋಸ್ಕರ ಹೋರಾಟ ಮಾಡಬೇಕು. ಆ ಸಮಸ್ಯೆಗೋಸ್ಕರ ನಿರಂತರವಾಗಿ ಬೇರೆ ಬಿಡಂಗಿಲ್ಲ ಬಂಟ್ವಾಳ ಶಾಸಕ ರಾಜೇಶ್ ನಾಯಕ್ ಉಳಿಪಾಡಿ ಗುತ್ತು ಮಾತನಾಡಿ, ಭವಿಷ್ಯದ ದಿನಗಳಲ್ಲಿಯೂ ಈ ಕಾರ್ಯಕ್ರಮ ನಿರಂತರವಾಗಿ ನಡೆಯಲಿ ಎಂದು ಶುಭ ಹಾರೈಸಿದರು. ನಿರಂತರವಾಗಿ 13 ವರ್ಷ ಈ ಸಮಾರಂಭವು ಇದೆ ಅಂತ ಅದು ತುಂಗಪ್ಪಣೆ ಮಾಡುವ ಈ ಪುಣ್ಯದ ಕಾರ್ಯಕ್ರಮಗಳು ಎಂಟು ಪಾಲ್ಗೊಳ್ಳುವ ಅವಕಾಶ 13 ವರ್ಷದಲ್ಲಿ ಸಿಗುವುದು ಬಂದರೆ ಭಾರಿ ಸಂತೋಷವಾಗುವುದು. ಖಂಡಿತವಾದ ನಿರಂತರವಾದ ನಡೆಸಲು ಈ ಎತ್ತ ಕೆಲಸ ತುಂಗಪ್ಪಣೆ ಮಲ್ಪಿನ ಶಕ್ತಿ ಅದೇನು 40 ವರ್ಷ ಈ ಸ್ವಸ್ತಿಕ್ ಫ್ರೆಂಡ್ಸ್ ಕ್ಲಬ್ನ ಮುಖಾಂತರ ಕೊರಡನ್ನು ಪಡೆದು ಬಂಟ್ವಾಳ ತಾಲೂಕು ಸಂಸ್ಕಾರ ಭಾರತಿ ಅಧ್ಯಕ್ಷ ಖ್ಯಾತ ಜ್ಯೋತಿಷಿ ಅನಿಲ್ ಪಂಡಿತ್, ಮಾಜಿ ಸಚಿವ ಬಿ ನಾಗರಾಜ್ ಶೆಟ್ಟಿ, ಅದಾನಿ ಗ್ರೂಪ್ ಮಂಗಳೂರು ಅಧ್ಯಕ್ಷ ಕಿಶೋರ್ ಆಳ್ವ, ಮಾಜಿ ಮುಖ್ಯಮಂತ್ರಿಯವರ ಆಪ್ತ ಸಹಾಯಕರಾದ ಜಗನ್ನಾಥ ಬಂಗೇರ, ಬಂಟ್ವಾಳ ತಾಲೂಕು ಬಿಲ್ಲವ ಸಮಾಜ ಸೇವಾ ಸಂಘದ ಉಪಾಧ್ಯಕ್ಷ ಭುವನೇಶ್ ಪಚ್ಚಿನಡ್ಕ, ಬಂಟ್ವಾಳ ವ್ಯವಹಾರ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಕರುಣೇಂದ್ರ ಪೂಜಾರಿ ಪಿಲಾತ್ತಬೆಟ್ಟು, ಕೃಷಿ ಪತ್ತಿನ ಸಹಕಾರಿ ಸಂಘದ ಉಪಾಧ್ಯಕ್ಷ ರವಿಶಂಕರ್ ಹೊಳ್ಳ, ಗುತ್ತಿಗೆದಾರ ಮೋಹನ್ ಶೆಟ್ಟಿ ನರ್ವಲ್ ದಡ್ಕ, ವಾಮದ ಪದವು ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಸಂಜೀವ ಪೂಜಾರಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ತಾಲೂಕು ಯೋಜನಾಧಿಕಾರಿ ಜಯಾನಂದ ಪಿ, ಉದ್ಯಮಿಗಳಾದ ಹರೀಂದ್ರ ಪೈ, ಜಯಚಂದ್ರ ಬೋಳ್ಮಾರ್, ಪಿಲಾತ್ತಬೆಟ್ಟು ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷೆ ಹರ್ಷಿನಿ ಪುಷ್ಪಾನಂದ, ಬಡಗ ಕಜೆಕಾರು ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಸತೀಶ್ ಪೂಜಾರಿ, ಉದ್ಯಮಿ ಕರುಣಾಕರ ಪೂಜಾರಿ ಮಾಳಿಗೆ ಮನೆ, ಬಿಜೆಪಿ ಬೆಳ್ತಂಗಡಿ ಮಂಡಲದ ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್, ಕುತ್ತಿಲ ಗರಡಿ ಸಮಿತಿ ಅಧ್ಯಕ್ಷ ಸುಶಾಂತ್ ಕರ್ಕೇರ, ಉದ್ಯಮಿ ಸುರೇಶ್ ಕರ್ಕೇರ, ಸಿದ್ದಕಟ್ಟೆ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಪ್ರಭಾಕರ ಪ್ರಭು, ನ್ಯಾಯವಾದಿ ಅನಿಲ್ ಕುಮಾರ್, ತುಂಬೆ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷ ಗಣೇಶ್ ಸಾಲ್ಯಾನ್, ಸುನೀಲ್ ಗಾಯಕ್ವಾಡ್ ಮುಂಬೈ, ಕೋರಂಟಬೆಟ್ಟ ಗರಡಿ ಸಮಿತಿ ಅಧ್ಯಕ್ಷ ಸದಾನಂದ ಪೂಜಾರಿ ಕೋರಂಟಬೆಟ್ಟು ಅತಿಥಿಗಳಾಗಿ ಭಾಗವಹಿಸಿದ್ರು. ಕ್ಲಬ್ನ ಅಧ್ಯಕ್ಷ ಪ್ರಶಾಂತ್ ಪುಂಚಾಲ್ಕಟ್ಟೆ, ಸಂಚಾಲಕ ರಾಜೇಶ್ ಪಿ ಪುಂಚಾಲ್ಕಟ್ಟೆ, ಪದಾಧಿಕಾರಿಗಳಾದ ಮಾಧವ ಬಂಗೇರ, ಜಯರಾಜ್ ಅತ್ತಾಜೆ ಮೊದಲಾದವರಿದ್ದರು. ಕ್ಲಬ್ನ ಮಾಜಿ ಅಧ್ಯಕ್ಷ ಪ್ರಭಾಕರ ಪಿಎಂ ಅವರು ಸ್ವಾಗತಿಸಿದರು. ಕ್ಲಬ್ನ ಸ್ಥಾಪಕ ಅಧ್ಯಕ್ಷ ಎಂ ತುಂಗಪ್ಪ ಬಂಗೇರ ಪ್ರಾಸ್ತಾವಿಕವಾಗಿ ಮಾತನಾಡಿ, ಇದುವರೆಗೆ 498 ಜೋಡಿಗಳಿಗೆ ವಿವಾಹ ಮಾಡಲಾಗಿದೆ. ಸಾಮೂಹಿಕ ವಿವಾಹಗಳಿಗೆ ಕೇಂದ್ರ ಸರ್ಕಾರ ಒತ್ತು ನೀಡುವ ನಿಟ್ಟಿನಲ್ಲಿ ಪ್ರಯತ್ನಿಸುವಂತೆ ಸಂಸದರಲ್ಲಿ ಮನವಿ ಮಾಡಿದ್ರು. ಅವೇ ರೀತಿ ಬಡವರ ಮತ್ತೆ ಗೌಜಿಡ ಅವರ ಉದ್ದೇಶಕ್ಕೆ ಒಂದು ಈ ಸಾಮೂಹಿಕ ಮದುವೆ ಕ್ರಮಬದ್ಧವಾದ ಸಾಮೂಹಿಕ ಮತದಲ್ಲ. ಬಹುಶಃ 498 ಜೋಡಿ 17 ವರ್ಷ 498 ಜೋಡಿ
ಮದುವೆ ಮಾಡಿ ದೇವರನ್ನ ದಯ ಬಂದ ದಾನ ಅಂಡ ಮಾತ ದೇವರ ದಾಳಿನಾಟ್ಲ ದಯ ಇರ್ತಾರ ಇಲ್ಲಿ ತುಂಗ ಬಂಗೇರಿ 400 ಸಸ್ಯ ಫ್ರೆಂಡ್ಸ್ 498 ಜೋಡಿ ಮತದಾನ ಬರಲಿ ಕುರ್ತಿಯರ ಮಾತಿನ ಈ ಸಂದರ್ಭಗಳು ಆತರದ್ದು ನಾನು ಏಕೆ ಸರ್ಕಾರದ ರಾಷ್ಟ್ರ ಮಟ್ಟದ ನಾನು ಚೌಟರಿ ಪ್ರಾರ್ಥನೆ ಇತ್ತು ಕೇಂದ್ರ ಸರ್ಕಾರ ಒತ್ತುಕೊಂಡು ರಾಜ್ಯ ಸರ್ಕಾರ ಪರೀಕ್ಷೆ ಜಾತಿ ಜನಾಂಗಗಳು 50,000 ದುಡ್ಡು ಕೊಟ್ಟು ಕಲಾವಿದ ಎಚ್.ಕೆ. ನಯನಾಡು ಕಾರ್ಯಕ್ರಮ ನಿರೂಪಿಸಿದ್ರು. ಈ ವೇಳೆ ಉದ್ಯಮ ಕ್ಷೇತ್ರದಿಂದ ಹರೀಶ್ ಪೂಜಾರಿ, ಸಮಾಜ ಸೇವೆಯಿಂದ ಅಬ್ದುಲ್ ಕುಂಞಿ, ಯಕ್ಷಗಾನ ಕ್ಷೇತ್ರದಿಂದ ಸಾಯಿ ಸುಮಾ ನಾವಡ, ಶಿಲ್ಪಕಲೆಯಿಂದ ಶಶಿಧರ ಆಚಾರ್ಯ, ಧಾರ್ಮಿಕ ಕ್ಷೇತ್ರದಿಂದ ಸಂದೇಶ್ ಮದ್ದಡ್ಕ ಅವರಿಗೆ ಸ್ವಸ್ತಿ ಸಿರಿ ರಾಜ್ಯ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಪತ್ರಕರ್ತರಾದ ಐಬಿ ಸಂದೀಪ್ ಜೈನ್, ಹರೀಶ್ ಮಾಂಬಾಡಿ, ರಮೇಶ್ ನಾಯ್ಕ್, ಚಂದ್ರಹಾಸ ಕಡೆಗೋಲಿ, ಆದರ್ಶ್ ಶೆಟ್ಟಿ, ಡಿಎಸ್ ಬೋಳೂರು, ರಮೇಶ್ ಶೆಟ್ಟಿ ಅವರಿಗೆ ಸ್ವಸ್ತಿಕ್ ಸಂಭ್ರಮ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಸಂದೀಪ್ ಸಲ್ಯಾನ್, ವಿ4 ನ್ಯೂಸ್, ಬಂಟ್ವಾಳ.